ಹರೇ ಶ್ರೀನಿವಾಸ. ಇವತ್ತು ನೋಡಿ ಎಣ್ಣೆ ಬಿಸಿ ಮಾಡೋದನ್ನು ನೋಡೋಣ. ಅದಕ್ಕಿಂತ ಮುಂಚೆ ನಾನು 5 in 1 ದೋಸೆ ಬ್ಯಾಟ್ರನ್ನ ಹೇಳಿದ್ನಲ್ಲ, ಮೊನ್ನೆ ಪಡ್ಡು ಮಾಡಿದ್ದೆ, ಆನಂತರ ತಟ್ಟೆ ಇಡ್ಲಿ ಮಾಡಿದ್ದೆ, ದೋಸೆ ಮಾಡಿದ್ದೆ, ಉತ್ತಪ್ಪ ಮಾಡಿದ್ದೆ, ಆನಂತರ ಮಸಾಲೆ ದೋಸೆ ಕೂಡ ಮಾಡಿದ್ದೆ. ಅದರ ಹಿಟ್ಟಲ್ಲಿ ನೋಡೋ ತಟ್ಟೆ ಇಡ್ಲಿನ ಯಾವ ಥರ ಮಾಡಿದ್ದೀರಿ ಅಂತ ನೀವು ನೋಡ್ಬೋದು. ಎಷ್ಟು ಗೂಡಾಗಿ ಬಂದಿದೆ ಅಂತ ನೀವು ನೋಡ್ಬೋದು. ಇಲ್ಲಿ ನಾ ದ್ವಾದಶಿ ಅಡುಗೆನಲ್ಲಿ 5 in 1 ದೋಸೆ ಬ್ಯಾಟ್ರ್ ಅಂತ ಹಾಕಿದ್ದೆ. ನೀವು ಲಾಸ್ಟ್ ನನ್ನ ವೀಕಿದು ವೀಡಿಯೋ ನೋಡಿದರೆ ಅರ್ಥ ಆಗುತ್ತೆ. ಆನಂತರ ಇವತ್ತು ತಲೆಗೆ ಹಾಕುವ ಎಣ್ಣೆ ಯಾವ ಥರ ಬಿಸಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಎಲ್ಲ ಸೊಪ್ಪು ಅಂದರೆ ದೇವರಿಗೆ ಇಡುವಂಥ ಹೂವುಗಳುಂಟು ನೋಡಿ, ಆ ಗಿಡದ ಸೊಪ್ಪುಗಳು, ಪಾರಿಜಾತ, ಮಲ್ಲಿಗೆ, ಜಾಜಿ, ಆಮೇಲೆ ಇದು ಪಂಚಪತ್ರೆ ಅಂತ ಹೇಳ್ತೀವಿ, ನೆಕ್ಸ್ಟು ದಾಸವಾಳ, ಆನಂತರ ಇದು ದೊಡ್ಡ ಪತ್ರೆ ನೋಡಿ, ಅದನ್ನೂ ಹಾಕೋಬೋದು. ಒಂದೆಲಗ ಸಿಕ್ಕಿದರೆ ಅದನ್ನೂ ಹಾಕೋಬೋದು. ಆನಂತರ ಗರ್ಗ ಇದೆಯಲ್ಲ, ಗರ್ಗ, ಅದನ್ನೂ ಹಾಕೋಬೋದು. ಇದೆಲ್ಲ ಹಾಕ್ಕೊಂಡು ಒಂದು ಹಿಡಿಯಷ್ಟು ಸಾಕಾಗುತ್ತೆ. ಈಗ ತುಂಬ ಚೆನ್ನಾಗಿ ಮಳೆ ಬರ್ತಾ ಇರೋದ್ರಿಂದ ತುಂಬ ಎಲೆಗಳು ಸಿಕ್ಕಿದ್ದಾವೆ ನನಗೆ. ಅದನ್ನೆಲ್ಲ ಹಾಕಿದ್ದೀನಿ ಲಿಸ್ಟ್. ಒಂದು ಸಲ ಪಾಸ್ ಮಾಡ್ಕೊಂಡು ನೋಡಿ. 1 ಲೀಟ್ರ್ ಎಣ್ಣೆಗೆ 1/4 ಲೀಟ್ರಷ್ಟು ಎಳ್ಳೆಣ್ಣೆ ಹಾಕಬೇಕು. ಆನಂತರ ಒಂದು 2 ಹಿಡಿ ನಮಗೆ ಇದು ಸಾಕಾಗುತ್ತೆ. ಏನು ಗೊತ್ತಾ, ಚಿಕ್ಕದಾಗಿ ಹೆಚ್ಚಿಕೊಂಡು ಅದನ್ನ ಜಜ್ಜಿಟ್ಕೊಂಡಿದ್ದೀನಿ. ಇದರ ಇನ್ನೊಂದು ವಿಡಿಯೋ ಲಿಂಕ್ ಕೂಡ ಇರ್ತೀನಿ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನಿಮಗೆ. 2-3 ನಮೂನೆಯಲ್ಲಿ ಮಾಡ್ಬೋದು. ನನಗೆ ಎಣ್ಣೆ ಎಲ್ಲ ಖಾಲಿಯಾಗಿತ್ತು, ಆದ ಕಾರಣ ಅರ್ಜೆಂಟಾಗಿ ಮಾಡಬೇಕಾಯ್ತು ನನಗೆ. ಆನಂತರ ಇದೆಲ್ಲ ಇದೆ, ಬಿಲ್ವ ಪತ್ರೆ ಎಲ್ಲ ಇರುತ್ತೆ ನೋಡಿ, ಅದನ್ನೂ ನಾವು ಹಾಕ್ಕೊಳ್ಬೇಕು. ಇದಕ್ಕೆ ತುಂಬಾ ಒಳ್ಳೆಯದು ಈ ಬಿಲ್ವ ಪತ್ರೆ. ಮಂದಾರದ ಗಿಡ, ದೇವರಿಗೆ ಯಾವುದೆಲ್ಲ ಹೂವು ದೇವರಿಗೆ ಇಡ್ತೀವಿ ಅದನ್ನೆಲ್ಲ ಮಾಡ್ಬೋದು. ನಿಮ್ಗೆ ಏನೂ ಸಿಕ್ಕಿಲ್ಲ ಅಂತ ಅನ್ನೋರು ಮೆಂತ್ಯ ಸೊಪ್ಪು ಸಿಗುತ್ತೆ, ಕರ್ಬೇವಿನ ಸೊಪ್ಪು ಸಿಗುತ್ತೆ, ಇದರಿಂದಲೂ ಎಣ್ಣೆ ಬಿಸಿ ಮಾಡ್ಬೋದು ನಾವು. ನೋಡಿ, ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ, ಕಾಣ್ಬೋದು. ನಾನು 1-1.5 ಲೀಟ್ರಷ್ಟು ಎಣ್ಣೆ ಹಾಕಿದ್ದೀನಿ. ಎಲ್ಲನೂ ಜಜ್ಜಿ ಆದ ನಂತರ ಅದಕ್ಕೆ ಎಣ್ಣೆ ಹಾಕ್ಕೊಳ್ಳಿ. ನಾನು ಏನಾಯ್ತು ಗೊತ್ತಾ, ಬಾಣಲಿ ಸ್ವಲ್ಪ ಚಿಕ್ಕದಾಯಿತು. ಫಸ್ಟ್ ನೋಡಿ ಇದು ತೆಂಗಿನಕಾಯಿ ಎಣ್ಣೆ ಹಾಕ್ಕೊಂಡೆ. ಈಗ ಎಳ್ಳೆಣ್ಣೆ ಅದಕ್ಕೆ ತುಂಬಾ ಜಾಸ್ತಿ ಬೇಕಾಗತ್ತೆ. ಅದೇ ಹೇಳಿದ್ನಲ್ಲ, 1 ಲೀಟ್ರ್ ತೆಂಗಿನಕಾಯಿ ಎಣ್ಣೆಗೆ 1/4 ಲೀಟ್ರಷ್ಟಾದರೂ. ನಿಮಗೆ ತೀರಾ ತಲೆನೋವು ಬರುತ್ತೆ, ತಲೆ ಗಾರ ಆಗುತ್ತೆ ಅನ್ನೋರು ಎಳ್ಳೆಣ್ಣೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಕೆಲವ್ರು ಏನು ಗೊತ್ತಾ, ನಾನು ಕೆಲವೊಂದು ಸಲ ಈ ಕೈಬೇವಿನ ಎಲೆ ಇದ್ದರೆ ಅದನ್ನೂ ಹಾಕ್ತೀನಿ. ಆ್ಯಕ್ಚುಲಿ ತುಂಬಾ ಚೆನ್ನಾಗಿ ಬರುತ್ತೆ ಕೈಬೇವಿನ ಎಣ್ಣೆ ಎಲ್ಲ. ಆನಂತರ ಸ್ವಲ್ಪ ಎಣ್ಣೆ ಆ್ಯಡ್ ಮಾಡ್ಕೋತಾ ಹೋದೆ, ನೀವು ಕಾಣ್ಬೋದು. ಯಾಕೋ ಕಡಿಮೆ ಆಯ್ತು. ಆಮೇಲೆ ಏನು ಗೊತ್ತಾ, ಉಕ್ಕಿ ಹರಿಯಿತು, ನನಗೆ ತುಂಬ ರಗಳೆ ಆಗಿಬಿಡ್ತು. ಸ್ವಲ್ಪ ಏನು ಗೊತ್ತಾ, ಈ ಥರ ಎಣ್ಣೆ ಬಿಸಿ ಮಾಡಬೇಕಿದ್ರೆ ಸ್ವಲ್ಪ ಎಣ್ಣೆ ದೊಡ್ಡ ಬಾಣಲಿ ಇಟ್ಕೊಳ್ಳಿ. ಈ ಎಣ್ಣೆ ಹಾಕಿ 1 ರೌಂಡ್ ಕುದಿ ಬಂದ ನಂತರ ಇದು ಬೇಗ ಆಗಿಬಿಡುತ್ತೆ. ಒಂದು ಸಲ ಬಾಣಲಿ ಇಟ್ಟು ಅಂದರೆ ಅರ್ಧ ಗಂಟೆಯಲ್ಲ ಈ ಎಣ್ಣೆ ಬಿಸಿ ಆಗಿಬಿಡುತ್ತೆ. ನಾನು ಬೇರೆ ನಮೂನೆಯಲ್ಲೂ ಮಾಡಿದ್ದೀನಿ, ಅದನ್ನೂ ನಿಮಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೇನೆ ಸಾಧ್ಯವಾದಷ್ಟು. ಆನಂತರ ನೋಡಿ, ಇದಕ್ಕೆ ಜಾಕಾಯಿ, ಜಾಪತ್ರೆ, ಕರಿಯ ಜೀರಿಗೆ ನೋಡಿ, ಕರಿಯ ಜೀರಿಗೆ, ಆಮೇಲೆ ಗಂಧ ಇರುತ್ತಲ್ಲ, ಕರಿಯ ಜೀರಿಗೆನ ಗುತ್ತಾ ಇದ್ದೀನಿ, ಕರೆಂಟ್ ಇರಲಿಲ್ಲ ಅವತ್ತು. ಆನಂತರ ಗಂಧ ಇರುತ್ತಲ್ಲ, ಆ ಗಂಧನ ಸ್ವಲ್ಪ ನೀರು ಹಾಕಿ ಕರಗಿಸ್ಕೊಂಡು ಹಾಕಬೇಕು. ಆನಂತರ 1 ಲೋಟೆಯಷ್ಟು ಹಸುವಿನ ಕಾಯಿಸದ ಹಾಲು, ಅಂದರೆ ಹಸಿ ಹಾಲು ಅಂತ ಹೇಳ್ತಾರಲ್ಲ ಅದು, ಆಮೇಲೆ ಮೆಂತೆ, ಇದನ್ನೆಲ್ಲ ನೀವು ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡಿಕೊಂಡು ಹಾಕ್ಬೋದು. ನೆನೆಸಿಬಿಟ್ಟು ಹಾಕಿದರೂ ಮತ್ತೂ ಚೆನ್ನಾಗಾಗತ್ತೆ. ಆಮೇಲೆ ನೆಲ್ಲಿಕಾಯಿ, ಜಾಕಾಯಿ, ಜಾಪತ್ರೆ ಇದನ್ನೆಲ್ಲ ಹಾಕ್ತಾ ಬನ್ನಿ. ನೋಡಿ ಎಷ್ಟು ಉಕ್ಕಿ ಹರಿತಾ ಉಂಟು ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ, ಸ್ಟವ್ ಆಫ್ ಮಾಡಿದೆ. ಒಂದು ಸಲ ಗೊತ್ತಿಲ್ಲದೆ ಸ್ಟವ್ ಆನ್ ಮಾಡಿದಾಗ ತುಂಬ ರಗಳೆ ಕೊಡ್ತು ನನಗೆ. ಒಂದು ಸಲ ಆಫ್ ಮಾಡಿದರೆ ತುಂಬಾ ಚೆನ್ನಾಗಾಗತ್ತೆ, ಚಕಾಚಕ್ ಅಂತ ಆಗಿಬಿಡುತ್ತೆ. ಕೆಲವರು ನನ್ನ ಅತ್ತೆ ಏನು ಮಾಡ್ತಿದ್ರು ಮುಂಚೆ, ನಾನು ಅದೇ ಥರ ಮಾಡ್ತಾಯಿದ್ದೆ. ಈ ಎಲೆಗಳನ್ನೆಲ್ಲ ಮಿಕ್ಸಿಗೆ ಹಾಕಿ ತೆಂಗಿನಕಾಯಿ ಹಾಲು ತೆಗಿತೀವಲ್ವ, ಅದೇ ನೋಡಿ ಕರಿಯ ಜೀರಿಗೆ ಹಾಕೋತಾ ಇದ್ದೀನಿ. ಆ ತೆಂಗಿನಕಾಯಿ ಹಾಲು ತೆಗೆದ ಥರ ಮಾಡಿ ರಸ ತೆಗೆದು, ಅದು ತುಂಬ ಉದ್ದ ಪ್ರೊಸೀಜರ್ ಆಗುತ್ತೆ, ನಂಗೆ ಅಷ್ಟು ಟೈಮ್ ಇಲ್ಲ ಅಂತ ಅಂದ್ಬಿಟ್ಟು ನಾನು ಅದನ್ನ ಮಾಡಿಲ್ಲ. ನೋಡಿ, ನಿಮಗೆ ಸುಲಭವಾಗಿ ಮಾಡ್ಬೋದು ಅಂತ ನೋಡಿ ಈ ಥರ ತೋರಿಸ್ತಾ ಇದ್ದೀನಿ. ಆ ಗಂಧನ ಕರಡಿಸಿದ ನೀರು ಕೂಡ ಹಾಕ್ಬೋದು, ಇಲ್ಲ ಅಂದರೆ ತೇದು ಕೂಡ ಹಾಕ್ಬೋದು. ನಮ್ಮ ಅತ್ತೆ ಚಂದನ ಕೂಡ ಹಾಕ್ತಾಯಿದ್ರು, ಕರಿಯ ಜೀರಿಗೆ, ಚಂದನ ಅದೆಲ್ಲ ಹಾಕ್ತಾಯಿದ್ರು. ಕರಿಯ ಜೀರಿಗೆ ಕೂದಲಿಗೆ ತುಂಬ ಇಂಪಾರ್ಟೆಂಟ್ ಅಂತ, ಗ್ರೋತಿಗೆ. ನೋಡಿ, ಇದು 1 ಎಲೆ ತೆಗೆದು ಅದನ್ನ ರೌಂಡ್ ಮಾಡಿದರೆ ಅದು ಚಾಪೆ ಥರ ಮಡಚುತ್ತೆ. ಆವಾಗ ಅದು ಆಯಿತು ಅಂತ ಲೆಕ್ಕ. ಅದನ್ನ ಆಫ್ ಮಾಡಿಬಿಟ್ಟು ಏನು ಗೊತ್ತಾ, ಒಂದು ಸಲ ಎಣ್ಣೆ ಕುದ್ದ ನಂತರ ಈ ಮಸಾಲೆಗಳನ್ನೆಲ್ಲ ಹಾಕೋತೀವಲ್ವ, ಆ ನಂತರ ನೋಡಿ ಆವಾಗ ನೊರೆ ಮತ್ತೂ ಜಾಸ್ತಿ ಬರುತ್ತೆ. ನಿಮಗೆ ಸ್ವಲ್ಪ ಹಾಲು ಹಾಕಿರೋದ್ರಿಂದ ನಿಮಗೆ ಸ್ವಲ್ಪ ಈ ಥರ ನೊರೆ ಜಾಸ್ತಿ ಬರುತ್ತೆ.
ಹಾಲು ಒಳ್ಳೆಯದು. ಕೆಲವರು ಬಾದಾಮಿ ಹಾಕೋರು ಇದ್ದಾರೆ, ನಮ್ಮ ಅತ್ತೆ ಹಾಕ್ತಾ ಇರಲಿಲ್ಲ, ಅದಕ್ಕೆ ನಾನು ಹಾಕಿಲ್ಲ. ಆಮೇಲೆ ಜಾಯಿಕಾಯಿ, ಯಾರಿಗೆ ನಿದ್ದೆ ತುಂಬ ಬರಬೇಕು, ನಿದ್ದೆ ಬರಲ್ಲ ನಾರ್ಮಲ್ ಆಗಿ ಅಂತಂದರೆ ಜಾಯಿಕಾಯಿ ಒಂದು ಜಾಸ್ತಿ ನಾನು ಒಂದೇ ಜಾಯಿಕಾಯಿ ಹಾಕ್ಕೊಂಡಿದ್ದೆ, 2 ಜಾಯಿಕಾಯಿ ಹಾಕೊಳ್ಳಿ, ನಿದ್ದೆ ತುಂಬ ಚೆನ್ನಾಗಿ ಬರುತ್ತೆ. ಇದೆಲ್ಲ ನೋಡಿ ಇದು ಆಗ್ತಾ ಉಂಟು, ನೀವು ನೋಡ್ಬೋದು. ಸ್ವಲ್ಪ ಆಗಲಿಕ್ಕಿತ್ತು, ಅದು ಚಾಪೆ ಥರ, ನಿಮಗೆ ಬತ್ತಿ ಮಾಡ್ತೀವಲ್ಲ ಬತ್ತಿ ಥರ ತಿರುಗುತ್ತೆ ಅದು, ಆವಾಗ ಆಫ್ ಮಾಡ್ಬೋದು. ಈಗ ನೋಡಿ ಕರೆಕ್ಟಾಗಿ ತೋರಿಸ್ತಾ ಇದ್ದೀನಿ. ಈ ಥರ ಮಾಡಿದಾಗ ತಿರುಗಬೇಕು, ಇದಕ್ಕಿಂತ ಜಾಸ್ತಿ ಕಾಯಬಾರ್ದು. ತಲೆಗೆ ಹಾಕೋ ಎಣ್ಣೆ ನೋಡಿ, ಇದು ತುಂಬಾ ಇಂಪಾರ್ಟೆಂಟು. ಇಷ್ಟು ಕಾದರೆ ಸಾಕು. ಆನಂತರ ಬಿಸಿ ಬಿಸಿ ಇರುವಾಗಲೇ ಸೋಸ್ಕೊಂಡು ಅದನ್ನ ಗಾಜಿನ ಬಾಟ್ಲಲ್ಲಿ ಹಾಕಿಡಿ. ಒಂದು ಎಣ್ಣೆ ಈ ಥರ ಮಾಡಿದೊಂದು 3 ರಿಂದ 4 ತಿಂಗಳ ತನಕ ಬಳಸ್ಬೋದು ಅಷ್ಟೇ. ನೋಡಿ ಹಾಗೇ ಬಿಡ್ತು ಎಣ್ಣೆ. ಹೇಗಾಯಿತು ಹೇಳಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ಇಷ್ಟ ಆದರೆ ಗೊತ್ತಲ್ಲ, ಈ ಚಿಕ್ಕ ವೀಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ನೋಡಿ ನನಗೆ ಸಾಧಾರಣ 1/4 ಲೀಟ್ರಷ್ಟು ಆಗಿದೆ, ಅದು 3/4 ಲೀಟ್ರಿದು ಮತ್ತು 1/4 ಲೀಟ್ರದ್ದು